ಒಡಿಯೂರು ಶ್ರೀಗಳ ಷಷ್ಠಬ್ದ ಸಂಭ್ರಮ 2021ರ ಪ್ರಯುಕ್ತ ಒಡಿಯೂರು ಗುರುದೇವದತ್ತ ಸಂಸ್ಥಾನದಲ್ಲಿ ಮನೆಗೊಂದು ಶ್ರೀಗಂಧದ ಗಿಡ ಶ್ರೀಗಂಧ ಬೆಳೆಯೋಣ ಯೋಜನೆಯ ಆರಂಭೋತ್ಸವ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಪ್ರಕೃತಿಯ ಉಳಿವು ನಮ್ಮಿಂದಲೇ ಆಗಬೇಕು, ಅಕೇಶಿಯಾ ಮುಕ್ತ ಕಾಡಿನ ನಿರ್ಮಾಣ ಮಾಡಬೇಕೆನ್ನುವ ಇಚ್ಛೆ ನಮ್ಮದಿದೆ. ಹಣ್ಣು ಹಂಪಲಿನ ಗಿಡಗಳನ್ನು ನೆಟ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸಲು ಸಹಕರಿಸುವುದರೊಂದಿಗೆ ಔಷಧಿಯ ಗಿಡಗಳನ್ನು ಬೆಳೆಸುವ ಯೋಜನೆ ಇದೆ ಎಂದು ಹೇಳಿದರು. ಇನ್ನಿತ ನಂಗೆ ಹೆಚ್ಚು ಕಮ್ಮಿ ಒಂದು 5,000 ದೈವಗಳು ನಂಗೆ ಕೂಡವು ಯಾರೋ ಅಂತೆ ಕರೆಗೆ ಬಂದಿದ್ದೆ ಓಡು ಇದು ಮತ್ತು ನನಗೆ ದೈತಿ ಕೆರೆ ಸಾಧ್ಯತೆ ಉಂಡ ಅಂತೆ ಅಪ್ಪ ಉಂಡಾಲಿಗೆ ಎನ್ನಾಗೆ ಇಲ್ಲ ಮಾಧವ ಉಳ್ಳಾಲ ಪಕ್ಕ ಕೃಷ್ಣಣ್ಣಿ ಕಾರ್ಯ ಮಾಡಿದ್ರೆ ಮಕ್ಕಳು ಮಾತ್ರ ಟೀಯ ಪಾತ್ರೆನಾಗ ಎಂಕ್ಲೆಗೆ ಕುದರ್ದೋಜಿನೇ ಶ್ರೀಧರಣ್ಣನ ಕುದರ್ದೋಜಿ ಬಹುಶಃ ನಿಮ್ಮ ಹೆಸರು ನಮಗೆ ಮುಂದೆ ಬಂದಿರುವಂಥದ್ದು, ನಿಮ್ಮನ್ನು ಮಾತಾಡಿಸಿದ್ರೆ ಆಗ್ತದೆ. ಇವತ್ತು ನಾವು ಏನು ಮಾಡಿದ್ದೇವೆ, ನಿಮ್ಮ ಮೂಲಕ ಇದಕ್ಕೆ ಚಾಲನೆ ಕೊಡಬೇಕು ಅಂತ ನಿಮ್ಮನ್ನು ಕರೆಸಿಕೊಂಡಿದ್ದೇವೆ. ಒಂದಷ್ಟು ನಮಗೆ ಗಂಧದ ಗಿಡಗಳ ಅಗತ್ಯತೆ ಇದೆ, ಪೂರೈಸುವಲ್ಲಿ ಅರಣ್ಯ ಇಲಾಖೆ ನಿಮಗೆ ಪೂರ್ಣವಾದ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿಕೊಳ್ಳುವಂಥದ್ದು ವಿನಂತಿಸುವುದು. ಯಾಕಂದರೆ ಸಂಘಟನೆ ಇನ್ನಿಷ್ಟು ಮಾತ್ರ ಅಲ್ಲ, ನಮ್ಮ ಇನ್ನೊಂದು ಯೋಜನೆ ಇದೆ. ಬಹುಶಃ ಹತ್ತಿರದಲ್ಲೇ ಒಂದು 500 ಎಕರೆ ಜಾಗ ಇಲ್ಲಿ ಒಂದು ಗುಡ್ಡ ಇದೆ ಎತ್ತರದಲ್ಲಿ. ಹಿಂದಿನ ಇತಿಹಾಸದಲ್ಲಿ ಸ್ವಲ್ಪ ಅದಕ್ಕೆ ಒಂದು ಸಂಬಂಧ ಉಂಟು. ಆಂಜನೇಯ ಒಂದಷ್ಟು ಸಂಜೀವಿನಿಯನ್ನು ಕೊಂಡೋಗುವಾಗ ಇಲ್ಲಿ ಸ್ಪರ್ಶ ಆಗಿರುವಂಥದ್ದು ಅಂತ ಒಂದು ಚಿಂತನೆ. ಈ ಸಂದರ್ಭ ವೇದಿಕೆಯಲ್ಲಿ ಸಾಧ್ವಿ ಶ್ರೀ ಮಾತಾನಂದಮಯಿ, ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ್, ಉಳಿಪಾಡಿಗುತ್ತು, ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು, ಮಂಗಳೂರು ವಲಯ ಅರಣ್ಯಾಧಿಕಾರಿ ಶ್ರೀಧರ್, ಪುತ್ತೂರು ವಲಯ ಅರಣ್ಯಾಧಿಕಾರಿ ಸುಬ್ಬಯ್ಯ ನಾಯ್ಕ್, ಬಂಟ್ವಾಳ ವಲಯ ಅರಣ್ಯಾಧಿಕಾರಿ ರಾಜೇಶ್ ಬಳೆಗಾರ್, ಬಂಟ್ವಾಳ ಸಾಮಾಜಿಕ ಅರಣ್ಯಾಧಿಕಾರಿ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.